ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಕುಸುಮಿತಾ ಸುಮದ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. राष्ट्रीय सलाम देगा. सलामियान दे. जय हिंद. नहीं सके जाने पाए चाहे जान भले ही जाए विश्व विजय करके दिखलाए तब वो झंडा ऊंचा है हमारा. आओ प्यार वीरो आओ देश धर्म पर बलि बलि जाओ एक साथ सब मिलकर गाओ प्यारा भारत देश हमारा झंडा ऊंचा रहे हमारा. बोला भारत माता की जय. ಇನ್ನೋರ್ವ ಇಂದಿನ ಅತಿಥಿ ಮೂಸಾ ರಿಯಾದ್ ಉದ್ಯಮಿ, ಇವರಿಗೆ ನಮ್ಮ ಸಂಸ್ಥೆಯ ಕಾರ್ಯಕಾರಿ ಸದಸ್ಯ ಶರೀಫ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸುವುದು ಕೇಳ್ತಾರೆ. ಇನ್ನೋರ್ವ ಅತಿಥಿ ಇಬ್ರಾಹಿಂ HIS, ಇವರಿಗೆ ಸರ್ಫರಾಜ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಳುವಂತೆ ಕೇಳ್ಕೊತಾ ಇದ್ದೀವಿ. ಇಸುವೆಯಲ್ಲಿ ನಾನು ಬೇರೆ ಶಾಲೆಗೆ ಪ್ರಮೋಷನ್ ಆಗಿ ಹೋಗಿದ್ದೇನೆ. ಆ ಒಂದು ನೆನಪಿನ ಸುಮಾರು 89 ಅಂದರೆ ಒಂದು 32 ವರ್ಷಗಳ ಹಿಂದಿನ ಮಾತು. ಆ ಪ್ರೀತಿಯನ್ನು ಇಟ್ಟಿದ್ದೀರಿ. ಆ ಪ್ರೀತಿಗಾಗಿ ನಿಮಗೆಲ್ಲರಿಗೆ ನಾನು ಪುನಃ ಒಂದು ಸಲ ಶುಭವಾಗಲಿ ಅಂತ ಹೇಳ್ತಿದ್ದೇನೆ. ಯಾಕೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಮೊನ್ನೆ ಇತ್ತಿಗೆ ಬಂದು ಆ ಒಂದು ಪ್ರೀತಿಯ ಆಮಂತ್ರಣ ಕೊಟ್ಟಿದ್ದಾರೆ. ಆ ಬಂದವರಿಗೆ ಕೂಡ ನಾನು ತುಂಬ ಪ್ರೀತಿಯ ಶುಭಾಶಯಗಳನ್ನು ಸಲ್ಲಿಸಿದ್ದೇನೆ. ಮಿತ್ರರೇ, ನಾಗರಿಕರೇ ಹಾಗೂ ನನ್ನ ಹಳೆಯ ವಿದ್ಯಾರ್ಥಿಗಳೇ ಕೆಲವರಿದ್ದಾರೆ. ನಾನು ಅವರ ವಿಷಯವನ್ನು ಕೆಲವೊಮ್ಮೆ ಹೇಳಬೇಕಾಗ್ತದೆ, ಹೇಳ್ತೇನೆ ಒಂದು ನಿಮಿಷ. ಎಲ್ಲರಿಗೂ ಕೂಡ ಈಗ 75ನೇ ಸ್ವಾತಂತ್ರ್ಯ ವರ್ಷದ ಶುಭಾಶಯಗಳನ್ನು ಸಲ್ಲಿಸ್ತಾ, ನೀವು ಇಟ್ಟಂಥ ಪ್ರೀತಿಗೆ ನಾನು ಸದಾ ಆಭಾರಿಯಾಗಿದ್ದೇನೆ. ತಲಪ್ಪಾಡಿಯ ಎಲ್ಲಿಯೋ, ಕುಂತಾಳ ಎಲ್ಲಿಯೋ, ಎಲ್ಲಿಯ ಮಾಮರ ಎಲ್ಲಿಯ ಕೋಗಿಲೆ. ಹಾಗೆ ಆ ಪ್ರೀತಿಯಿಂದ ನೀವು ಕರೆದಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ಶುಭಾಶಯ ಸಲ್ಲಿಸ್ತಾ, ನಾನು ಸ್ವಾತಂತ್ರ್ಯ ವಿಚಾರವಾಗಿ ಏನು ಮಾತನಾಡಲಿಕ್ಕೆ ಶಕ್ತ, ನಾನು ಮಕ್ಕಳ ಎದುರಿಗೆ ಮಾತ್ರ ಮಾತಾಡಲಿಕ್ಕೆ ಇಷ್ಟಪಟ್ಟವನು. ಭಾಷಣ ಮಾಡಿದೆ, ಮೊನ್ನೆ ಹೇಳಿದ್ದೆ ನಾನು, ಭಾಷಣ ಖಂಡಿತ ಮಾಡೋದಿಲ್ಲ. ಮಕ್ಕಳ ಎದುರಿಗೆ ಎಷ್ಟು ಬೇಕಾದ್ರೆ ಮಾತಾಡ್ತೇನೆ ನಾನು ಕ್ಲಾಸಲ್ಲಿ. ಅದನ್ನು ಬಿಟ್ಟು ಕೂಡ ಈಗ 8 ವರ್ಷ 9 ವರ್ಷ ಆಗ್ತಾ ಬಂತು. 69 ವರ್ಷ ಪ್ರಾಯ ನನಗೀಗ. 32 ವರ್ಷಗಳ ಹಿಂದೆ ಇಲ್ಲಿಂದ ಬಿಟ್ಟು ಪ್ರಮೋಷನ್ ಆಗಿ ಹೋಗಿದ್ದೇನೆ. ಹೈಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿ ಈಗ ಮನೆಯಲ್ಲಿ ಆರಾಮಾಗಿದ್ದೇನೆ. ಇಲ್ಲಿ
ಒಂದು ವಿಷಯ ನೆನಪಿಟ್ಕೊಳ್ಳಿ, ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದ ಸದಾ ನಮಗೆ ಬೇಕಂತಿದ್ದರೆ ನಾವು ಅವರನ್ನು ಯಾವಾಗಲೂ ನೆನೆಸ್ತಾ ಇರಬೇಕು, ಅವರ ಕಾಲಿಗೆ ನಮಸ್ಕಾರ ಮಾಡ್ತಾ ಇರಬೇಕು. ಒಂದು ಸಣ್ಣ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹುಟ್ಟುಹಬ್ಬ, ಆ ಹುಟ್ಟುಹಬ್ಬ ದಿನ ಮೊದಲಾಗಿ ನಾವು ತಂದೆ ತಾಯಿಗಳ ಕಾಲು ಹಿಡಿದು ನನಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೊಳ್ಬೇಕು. ಇದು ನನ್ನ ಒಂದು ಸಣ್ಣ ವಿನಂತಿ. ಅದೇ ರೀತಿ ನಾನೀಗ ಈ ಸಂಸ್ಥೆಯ ಬಗ್ಗೆ ಹೇಳೋದಿದ್ದರೆ ತುಂಬ ಚಟುವಟಿಕೆ ನೋಡಿದ್ದೇನೆ. ನಾನು ಮೊನ್ನೆ ಕೊಟ್ಟಂಥ ಪ್ಯಾಂಪ್ಲೆಟನ್ನು ನೋಡಿದ್ದೇನೆ. ತುಂಬ ಚಟುವಟಿಕೆ ಮಾಡ್ತಾ ಇದ್ದೀರಿ, ತುಂಬ ಸಂತೋಷ. ಇದನ್ನು ಇನ್ನೂ ಮುಂದುವರಿಸಿ. ನನ್ನ ಒಂದು ಸಣ್ಣ ವಿನಂತಿ ಅಂತ ಹೇಳಿದರೆ, ದೇಶಕ್ಕಾಗಿ ದುಡಿಯುವಂಥ, ದೇಶವನ್ನು ಕಾಯುವಂಥ ಜವಾನ್, ಹಾಗೆ ದೇಶದ ಜನರಿಗೆ ಅನ್ನ ಕೊಡುವಂಥ ಕಿಸಾನ್, ಈ ಇಬ್ಬರನ್ನು ನಾವು ಸದಾ ಗೌರವಿಸಬೇಕು. ಇನ್ನೊಂದು ವಿಚಾರ, ಜೀವವನ್ನು ಉಳಿಸುವಂಥ ರಕ್ತದಾನ, ಇದನ್ನು ನಾವೆಲ್ಲರೂ ಸೇರಿ ಮಾಡಬೇಕು. ನೀವು ಮಾಡ್ತಾ ಇದ್ದೀರಿ, ಭಾಳ ಸಂತೋಷ. ಅದನ್ನು ಇನ್ನೂ ಹೆಚ್ಚು ಮಾಡಿ ಅದನ್ನು ಇನ್ನೂ ಹೆಚ್ಚಿನ ಒಂದು ಪ್ರಯೋಜನ ಪಡೀರಿ ಅಂತ ಹೇಳ್ತಾ, ಒಂದು 2 ಮಾತು ನನ್ನ ಹಳೆ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕಾಗ್ತದೆ. ಒಂದು 2-3 ಹಳೆ ವಿದ್ಯಾರ್ಥಿಗಳು ನಾನಿಲ್ಲಿ ಉಲ್ಲಂಘಿಸಬೇಕು. ನನ್ನ ಕಣ್ಣೆದುರಿ ಕಾಡುವಂಥದ್ದು ಇಸ್ಮಾಯಿಲ್ ಹಬ್ಬ, ಅದನ್ನು ಹೇಳಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ 35 ವರ್ಷಗಳ ಹಿಂದಿನ ಒಂದು ಮಾತು. ಇಸ್ಮಾಯಿಲ್, ಬೇಸರ ಮಾಡಬೇಡ. ಕಬಡ್ಡಿ ಟೀಮ್ ಕಟ್ಟಿಕೊಂಡು ನಾನು ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದೇವೆ. ನಾನು ಜನರಲ್ ಟೀಚರ್. ಆದರೆ ಜಿಲ್ಲಾ ಮಟ್ಟಕ್ಕೆ ಕಬಡ್ಡಿ ಟೀಮನ್ನು ಕಟ್ಟಿಕೊಂಡು ಹೋಗಬೇಕಿದ್ರೆ ಅವನಂತಹ ವಿದ್ಯಾರ್ಥಿಗಳ ಕಾರಣ. ಅವನ ಕೈಯಲ್ಲಿ ಈಗಲೂ ಒಂದು ಕಲೆ ಉಂಟು. ಕಬಡ್ಡಿ ಆ ಜಿಲ್ಲಾ ಮಟ್ಟಕ್ಕೆ ಹೋಗುವ ದಿವಸ ಮುಂಚಿನ ದಿನ ಅವನ ಕೈಗೆ ಕತ್ತಿದಾಗಿದೆ. ನನಗೆ ಸರಿ ನೆನಪಿಟ್ಟು, ಅವನಿಗೆ ನೆನಪಿರಲಿಕ್ಕಿಲ್ಲ. ಕತ್ತಿದಾಗಿದೆ. ಮರುದಿನ ಬಂದು ಹೇಳ್ತಾನೆ, ಸರ್ ನನ್ನ ಕೈಗೆ ಕತ್ತಿದಾಗಿದೆ, ನಾನು ಇಲ್ಲ ನೀನು ಬರಲೇಬೇಕಾದ ಒತ್ತಾಯದಲ್ಲಿ ಆ ಕೈಯ ಕತ್ತಿದಾಗಿದ್ದಂತಹ ಗಾಯವನ್ನು ಹಿಡಿದುಕೊಂಡು ಆಡಿದ್ದಾನೆ, ಇನ್ನಾಗಿದ್ದೇವೆ ಜಿಲ್ಲಾ ಮಟ್ಟದಲ್ಲಿ. ಇನ್ನೊಬ್ಬ ನಮ್ಮ ವಿದ್ಯಾರ್ಥಿ, ನಮ್ಮ ಅಬ್ಬಾಸನ ಅಣ್ಣ ಖಾಲಿದ್, ಖೋ ಟೀಮ್ನಲ್ಲಿ ಜಿಲ್ಲಾ ಮಟ್ಟಕ್ಕೆ ಹೋದವನು. ನೀವು ಊಹಿಸಿ, ಈಗ ಪ್ರತಿ ಹೈಸ್ಕೂಲ್ನಲ್ಲಿ, ಪ್ರೈಮರಿಯಲ್ಲಿ PT ಟೀಚರ್ಗಳಿದ್ದಾರೆ. ಬಟ್ ನಾವು ಜನರಲ್ ಟೀಚರ್ಸ್. ಅಂಥ ಮಕ್ಕಳ ಒಂದು ಸಹಕಾರದಿಂದಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಇನ್ನಾಗಿ ಬಂದೇವೆ. ಕಾಲಿದ್ದು ಬರಬೇಕಿತ್ತು, ಬರಲಿಲ್ಲ. ಹೆಚ್ಚು ಅಂಗಡಿಯಲ್ಲಿದ್ದಾನೆ ಅವನು. ಸರಿ, ಅಲ್ಲಿಗೆ ಅವನಿಗೆ ಹೇಳಿಬಿಡಿ, ಅವನ ತಮ್ಮ ಇದ್ದಾನೆ ಅಬ್ಬಾಸು. ಹಾಗೆ ಅಂತಹ ಇನ್ನೊಂದು ನಮ್ಮ ಕೊಳಂಜರಿ ಮೂಸೆಯವರ ಒಂದು ಇದನ್ನು ಹೇಳಬೇಕಾಗ್ತದೆ. ಯಾಕಂದ್ರೆ ನನಗೆ ಮರ್ತು ಹೋಗಲಿಲ್ಲ. ನಾವು ಟೂರಿಗೆ ಹೋದ ನೆನಪಿರ್ಬೇಕು, ಮೈಸೂರಿಗೆ. ಸರಿಯಲ್ಲ? ಹಾಂ, ಸಾರಿ. ಪ್ರಥಮವಾಗಿ ನಾಗತೋಟದವರ ಟೆಂಪೋದಲ್ಲಿ ಹೋದದ್ದು. ಸರಿಯಲ್ಲ? ಹಾಂ. ಭಾಳ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನಾನು, ಬೇಸರ ಮಾಡ್ತೀನಿ. ನಾವು ಮೈಸೂರಿಗೆ ಹೋಗಿ ಒಂದು 2-3 ದಿನ ಟೂರ್ ಇತ್ತು ನಿಮಿಷ. ಮೈಸೂರಿಗೆ ಹೋಗಿ ಅಲ್ಲಿ KRS ಸುತ್ತಾಗ್ತಾ ಇರುವಾಗ ಇವರು ಫೋಟೋ ತೆಗಿತಿದ್ದರು. ಅಷ್ಟೊತ್ತಿಗೆ ಅವ್ರನ್ನು ಅಲ್ಲಿ ಇವರು ಹಿಡ್ಕೊಂಡು, ಯಾಕಂದರೆ ಫೋಟೋ ತೆಗಿಬೇಕಾದ್ರೆ ಒಳಗೆ ಹೋಗ್ಬೇಕಿದ್ರೆ ಏನೋ ಫೀಸ್ ಕಟ್ಟಿ ಹೋಗ್ಲಿಕ್ಕೆ ಉಂಟು. ಅಷ್ಟೊತ್ತಿಗೆ ಅವರನ್ನು ಇದು ಮಾಡಿದರು, ನೀವು ಫೋಟೋ ತೆಗಿಬೋದಾಗಿ. ಮತ್ತೆ ಇವರು ಎಲ್ಲಿಂದ ಹೋಗಿದ್ದಾರೆ ನಮ್ಗೆ ಗೊತ್ತಾಗಲಿಲ್ಲ. KRS, ನಿಮಗೆ ಊಹಿಸಿ, KRSನಲ್ಲಿ ಅಷ್ಟು ಜನರ ಮಧ್ಯದಲ್ಲಿ ಇವರು ನಮಗೆ ಮತ್ತೆ ಪುನಃ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಅದು ವಿಶೇಷ. ಯಾಕಂದರೆ ನಾನು ಕೆಲವು ವಿಚಾರವನ್ನು ನಾನು ಇಲ್ಲಿ ಹೇಳಬೇಕಾಗ್ತದೆ. ಇನ್ನು ನಮ್ಮ ಮಾಧವಣ್ಣ ಇದ್ದಾರೆ, ಶಾಲೆಗೆ ತುಂಬ ಕೊಡುಗೈದಾನ್ಯ ಅವರು. ಅವರ 5 ಮಕ್ಕಳು, ಒಬ್ಬಳು ದಿವ್ಯಶ್ರೀ, ಮತ್ತೊಬ್ಬಳು ಎಂದು ಉಂಟು ದಿವ್ಯಶ್ರೀ ಮತ್ತು ವಿದ್ಯಾಶ್ರೀ. ದಿವ್ಯಶ್ರೀ ಸರಿ ನೆನಪುಂಟು. ಹಾಗೆ ಏನು ಬಂದು ಕೇಳಿದ್ರು, ಮಾಧವರೇ ಹೀಗೀಗ ತಗೊಳ್ಳಿ ಮಾಸ್ಟರ್ ಅಂತೇಳಿ. ಹಾಗೆ ಇನ್ನೂ ಕೆಲವರು ತುಂಬ ಜನ ಎಲ್ಲ ಇದ್ದಾರೆ ಇಲ್ಲಿ, ಕೊಡುಗೈ ದಾನಿಗಳನ್ನು ನಾನು ಅದನ್ನು ಸ್ಮರಿಸಬೇಕಾಗ್ತದೆ. ನಾನಾಗ ಅಸಿಸ್ಟೆಂಟ್ ಟೀಚರ್, ಬಟ್ HMಗೆ ಬೇಕಾದ ಸಹಕಾರ ಮಾಡಿದ್ದಾರೆ. ಈ ಒಂದು ಇದರಿಂದಾಗಿ ನಾನಿಲ್ಲಿ ಸುಮಾರು 12 ವರ್ಷ ಏನೋ ಸರ್ವಿಸ್ ಮಾಡಿದ್ದೇನೆ. ಆಮೇಲೆ ಪ್ರಮೋಷನ್ ಆಗಿ ಮಂಗಳೂರಿಗೆ ಹೋಗಿ, ಮಂಗಳೂರಲ್ಲಿ ಒಂದೇ ಶಾಲೆಯಲ್ಲಿ 20 ವರ್ಷ ಸರ್ವಿಸ್ ಮಾಡಿ ಅಲ್ಲಿ 2013ನೇ ಇಸ್ವಿಯಲ್ಲಿ ರಿಟೈರ್ಡ್ ಆಗಿ, ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿ, ಈಗ ನಿಮ್ಮ ಎದುರು ನಿಲ್ಲುವಂಥ ಭಾಗ್ಯವನ್ನು ನನ್ನ ತಂದೆ ತಾಯಿ ಒದಗಿಸಿಕೊಟ್ಟಿದ್ದಾರೆ. ಇಲ್ಲಿ ನಿಲ್ಲುವಂಥ ಒಂದು ಅವಕಾಶವನ್ನು ತಂದುಕೊಡಿ. ನಮ್ಮ ಒಬ್ಬ ಹುಡುಗ ಇನ್ನೊಬ್ಬ ಇದ್ದಾನೆ ಅಲ್ಲಿ, ಕೊಳಂಗರೇನು ಸಿದ್ದಿಕ್ ಇತ್ತೇನು, ನನಗೆ ಹೆಮ್ಮೆ ಆಗ್ತಾನೆ. ಐ ಆಮ್ ಪ್ರೌಡ್ ಆಫ್ ಹಿಮ್. ಯಾಕೆಂತ ಹೇಳಿದ್ರೆ ಅವನು ತಾಲೂಕು ಪಂಚಾಯತ್ ಸದಸ್ಯನಾಗಿ ನನಗೆ ನನ್ನ ಸ್ಟೂಡೆಂಟ್ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅದು. ಯಾಕೆಂದರೆ
ಇಂಥ ಒಂದು ಇದನ್ನೆಲ್ಲ ಬೆಳೀತಂಥ ಈ ತಲಪಾಡಿ ಊರನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ತಲಪಾಡಿ ಮಕ್ಕಳನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೆಲವರು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಹೆಚ್ಚೆಂಚ ಕೆಲವರಿಗೆ ನನ್ನ ಗುರುತ ಉಂಟು, ಅವರು ಸಣ್ಣ ಕ್ಲಾಸಲ್ಲಿದ್ದರೆ ಏನು ಗೊತ್ತಿಲ್ಲ. ಅಂತೂ ನಾನು ಕೆಲವೊಂದು ಮಾತು ನೋಟ್ ಮಾಡಿದ್ದಕ್ಕೆ ಅವರೆಲ್ಲ ನನ್ನ ಮನಸ್ಸಲ್ಲಿ ಉಳಿದವರು. ಇನ್ನು ಒಂದು ಎರಡು ಮಕ್ಕಳನ್ನು ಹೇಳಬೇಕಾಗ್ತದೆ. ಉದಯ ಕುಮಾರ್ ನಾರ್ಲಾ ಅಂತ ಒಬ್ಬ ಹುಡುಗ ಇದ್ದ. ಹೆಚ್ಚೆಂಚು ಯಾರ ಬ್ಯಾಚ್ ಅಂತ ಗೊತ್ತಿಲ್ಲ, ಇಸ್ಮಾಲಿ ಬ್ಯಾಚ ಸರಿಯಾ. ಅವನ ಒಂದು ವಿಷಯವನ್ನು ಹೇಳಬೇಕಾಗ್ತದೆ. ಒಂದ್ಸಲ ಯಾವುದೋ ಮಕ್ಕಳ ಬುತ್ತಿಯನ್ನು ಬಾವಿಗೆ ದುಡಿದ ಮಧ್ಯಾಹ್ನ. ದುಡಿದು ಮಾತ್ರ ಅಲ್ಲ, ಇಳಿದದ್ದು ಪುನಃ. ನಾನು ಊಟ ಮಾಡ್ತಾಯಿದ್ದೆ. ಸರ್ ಉದಯ ಬಾವಿಗೆ ಬಿದ್ದ. ನನಗೆ ಶಾಕ್. ಬಂದು ನೋಡುವಾಗ ಅಲ್ಲಿದ್ದಾನೆ, ಅವ ಇಳಿದದ್ದು, ಮಕ್ಕಳು ಇಳಿದು ಬಿದ್ದ ಅಂತೇಳಿ. ನಾನು ಅರ್ಧ ಊಟ ಮಾಡಿ ಬಂದು ಈಗ ನೋಡಿದೆ. ಇನ್ನು ಜೋರು ಮಾಡಿದರೆ ಅವನ ಕೈ ಕಾಲು ಬಿಡ್ತಾನೆ ಅಲ್ಲಿ. ಉದಯ ಬಾ ಮೇಲೆ ಬಾ ಏನು ಮಾಡಿದೆ, ಏನು ಬಾ, ನೀನು ಚಿಂತೆ ಮಾಡಬೇಡ, ನಿನಗೆ ಏನು ಮಾಡಿದೆ, ಉದಯ ಮೇಲೆ ಬಾ ಅಂತ ಹೇಳಿದೆ. ಮೇಲೆ ಬಂದ ಮೇಲೆ ಬಿಡಲಿಲ್ಲ. ನಾನು ಸಾರಿ ಕೊಟ್ಟೆ. ಬಾವಿಗೆ ಇಳಿದು ದೊಡ್ಡ ವಿಷಯ ಅಲ್ಲ ಅದು. ಮತ್ತೆ ಏನಾದರೂ ತೊಂದರೆ ಅಂದರೆ ಯಾರು ಕೇಳಿದ್ರು? ಸಾರಿ ಕೊಟ್ಟೆ. ಇಲ್ಲ ಸರಿ ಇಲ್ಲ ಅಂತ ಬೇಡ್ದ. ಹೆಚ್ಚೆಂಚ ಇಸ್ಮಾಲಿ ಗೊತ್ತಿರಬೇಕು. ಇಂಥದ್ದೆಲ್ಲ ಕೆಲವು ಘಟನೆಗಳು ನಾವು ಕಳಿಸಿದ್ದಕ್ಕೆ ಎಲ್ಲರೂ ಕಲಿತಾರೆ. ಅಂದರೆ ಆ ಘಟನೆಗಳು ನೆನಪು ಹೇಳಿದ್ರೆ ಇನ್ನೂ ಹಲವಾರು ವಿಷಯಗಳುಂಟು. ಮಾತಾಡೋ ತುಂಬ ಜನ ಇದ್ದಾರೆ. ಅವರಿಗೆಲ್ಲ ಪುನಃ ಒಂದು ಸಲ ವಂದಿಸಿ ನನಗೆ ಈ ಅವಕಾಶ ಕೊಟ್ಟೋದಕ್ಕೆ ನಿಮಗೆ ಪುನಃ ಒಂದು ಸಲ ಶುಭವಾಗಲಿ ಅಂತ ಹೇಳ್ತಾ, ಸುಮಾರು 38 ವರ್ಷಗಳ ಹಿಂದೆ ಸ್ಥಾಪಿತಗೊಂಡಿತ್ತು. 38 ವರ್ಷ ಕಳೆದರೂ ಕೂಡ ಸ್ವಂತ ಒಂದು ಕಟ್ಟಡ ಮಾಡುವ ಅಗತ್ಯ ಬಂದರೂ ಕೂಡ ಅದನ್ನೆಲ್ಲ ಪರಿಗಣಿಸದೆ ಬರೀ ಮರ್ದಿತರ ಧ್ವನಿಯಾಗಿ ಶೋಷಿತರ ಪರವಾಗಿ ಕಣ್ಣೀರು ಒರೆಸುವಂಥ ಕೆಲಸ ಮಾಡುತ್ತಾ 38 ವರ್ಷ ಕಳೆದದ್ದು ಸಂಘಟಕರಿಗೆ ಗೊತ್ತೇ ಆಗಲಿಲ್ಲ. ಇಂಥ ಹಲವಾರು ವಿಷಯದಲ್ಲಿ, ಹಾಸ್ಪಿಟಲ್ ಆಗಲಿ, ಮನೆಗಳ ವಿಚಾರ ಆಗಲಿ, ಹಲವಾರು ವಿಚಾರಗಳಲ್ಲಿ 38 ವರ್ಷ ಸೇವೆಗೆ ಇದ್ದಂತಹ ವುಮೆನ್ ವೆಲ್ಫೇರ್ ಅಸೋಸಿಯೇಷನ್ನ ಜೋರಾಗಿ ಚಪ್ಪಳೆ ತಟ್ಟುವ ಮೂಲಕ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇವಾಗ ಒಂದು ಸ್ವಂತ ಕಟ್ಟಡದ ಸೌಭಾಗ್ಯ ಕೂಡ ದೊರೆತಿದೆ ದಾನಿಗಳ ಸಹಕಾರದಿಂದ. ಇನ್ಶಾಲ್ಲಾ ಅದು ಮುಂದಕ್ಕೆ ಒಳ್ಳೆ ಕೆಲಸ ಮಾಡಿ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೆ ಹೆಸರು ತರುವಂತಹ ಸಂಘಟನೆಯಾಗಿ ಬೆಳೆಯಲಿ ಅಂತ ಹಾರೈಸುತ್ತಾ, ಇವತ್ತು 75 ವರ್ಷ ನಾವು ಪ್ರಜಾಪ್ರಭುತ್ವವನ್ನು ಪಡ್ಕೊಂಡು ಪ್ರಜೆಗಳೇ ಪ್ರಭುಗಳು, ಬ್ರಿಟಿಷರ ದಬ್ಬಾಳಿಕೆಯಿಂದ, ಅವರ ಗುಲಾಮಗಿರಿಯಿಂದ ಬೇರ್ಪಟ್ಟು ಸ್ವತಂತ್ರವಾಗಿ ನಾವು ಜೀವನ ಮಾಡುವಂತ ಆಗಬೇಕು ಅಂತ ನಮ್ಮ ಹಿರಿಯರು ದೇಶಕ್ಕಾಗಿ ತನ್ನ ಜೀವ, ಸೊತ್ತು ಎಲ್ಲವನ್ನು ಮುಡಿಪಾಗಿಟ್ಟು ಈ ದೇಶವನ್ನು ಆಜಾದುಗೊಳಿಸುವಲ್ಲಿ ಯಶಸ್ವಿಯಾದರು. ಅವರ ಉದ್ದೇಶ ಒಂದೇ ಇತ್ತು, ನಾವು ಗುಲಾಮಗಿರಿ ಸಾಧಿಸ ಸಾಕು, ನಮ್ಮ ಮರಿಮಕ್ಕಳು ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಅನುಭವಿಸಬೇಕಂತೇಳಿ ಅವರು ತನ್ನ ಜೀವವನ್ನು ತ್ಯಾಗ ಮಾಡಿ ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತಗೊಳಿಸಿದ್ರು. ಆದರೆ ನಮ್ಮ ಕರ್ತವ್ಯವೇನು ಅಂತ ಇನ್ನೂ ನಾವು ಯೋಚನೆ ಮಾಡಬೇಕಾಗತ್ತೆ. ನಾವು ಅವರಿಗೆ ಕೃತಜ್ಞರಾಗಿದ್ದೇವಾ, ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನವನ್ನು ಪೂರೈಸುತ್ತಿದ್ದೇವಾ ಅಂತ ಯೋಚನೆ ಮಾಡುವಂತ ಸಂದರ್ಭ. ಇವತ್ತು ನಿಮ್ಗೆ ಗೊತ್ತಿರಬಹುದು, ನಾವೊಂದು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿಕೊಂಡವರು. ಇವತ್ತು ದೇಶದಲ್ಲಿ ಹಲವಾರು ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ದೇಶ ನಿಷ್ಠೆಯನ್ನು ಪ್ರಶ್ನೆ ಮಾಡುವಂತ ಸಂದರ್ಭ, ಹಲವಾರು ಇಸ್ಲಾಮಿಕ್ ಹೋರಾಟಗಾರರ ಚರಿತ್ರೆಯನ್ನು ನಿಷ್ಕ್ರಿಯಗೊಳಿಸುವಂತಹ ಸಂದರ್ಭ, ಹಾಗೂ ಈ ದೇಶಭಕ್ತಿಯನ್ನು ಪ್ರಶ್ನಿಸುವಂತಹ ಸಂದರ್ಭ. ಇವರಿಗೆಲ್ಲರಿಗೂ ಒಂದೇ ಮಾತಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತಿನ ದಿವಸ ಬಹುಶಃ ದೇಶದಲ್ಲಿ ಅತ್ಯಧಿಕ ಧಾರ್ಮಿಕ ಕೇಂದ್ರದಲ್ಲಿ ಸ್ವಾತಂತ್ರ್ಯ ಉತ್ಸವ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಇಸ್ಲಾಂ ಧರ್ಮ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ನಾವು ದೇಶದ ಸ್ವಾತಂತ್ರ್ಯಕ್ಕೆ ಧುಮುಕಿದಂತ ಹಲವಾರು ನಮ್ಮ ಹಿರಿಯರು ಅವರು ಹೇಳಿಕೊಟ್ಟಂತ ಒಂದು ಮಾತು, ಪಾಕಿಸ್ತಾನ ಮತ್ತು ಇಂಡಿಯಾ ಬೇರೆ ಆದಾಗ ಮುಸ್ಲಿಮರಿಗೆ ಅವಕಾಶ ಇತ್ತು ಹೋಗ್ಲಿಕ್ಕೆ, ಆದರೆ ನಮ್ಮ ಹಿರಿಯರು ಹೇಳಿದ್ದು, ಈ ಸ್ವಾತಂತ್ರ್ಯಕ್ಕಾಗಿ ನಾವು ಬ್ರಿಟಿಷರ ಹತ್ರ ಹೋರಾಡಿದ್ದು, ಈ ಮಣ್ಣಿನಲ್ಲಿ ಹುಟ್ಟಿದ್ದೇವೆ, ಈ ಮಣ್ಣಿನಲ್ಲೇ ಸಾಯ್ತೇವೆ ಅಂತ ಹೇಳಲಿಕ್ಕೆ ಅವರ ಉದ್ದೇಶ ಅದಾಗಿತ್ತು. ಆದ್ದರಿಂದ ನಮ್ಮ ದೇಶನಿಷ್ಠೆಯನ್ನು ಪ್ರಶ್ನಿಸುವವರಿಗೆ ಒಂದೇ ಮಾತು ಹೇಳ್ತೀನಿ, ನಾವು ಎಲ್ಲಿಗೆ ಬೇಕಾದರೂ ಹೋಗ್ಲಿಕ್ಕೆ ತಯಾರಿದ್ದೇವೆ, ಪಾಕಿಸ್ತಾನ ಬಿಟ್ಟು. ಖಬರ್ಸ್ಥಾನಕ್ಕೆ ಹೋಗ್ಲಿಕ್ಕೆ ತಯಾರಿದ್ದೇವೆ, ಪಾಕಿಸ್ತಾನಕ್ಕೆ ಹೋಗ್ಲಿಕ್ಕಲ್ಲ. ನಾವು ಈ ದೇಶದ ಉತ್ತಮ ಪ್ರಜೆಯಾಗಿ ಈ ದೇಶವನ್ನು ಸಂರಕ್ಷಿಸುವ, ಈ ದೇಶಕ್ಕಾಗಿ ಪ್ರಾಣ ಕೊಡಲು ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳುತ್ತಾ
ನಮ್ಮ ಯುವಕರು ಹಲವಾರು ವಿಚಾರದಲ್ಲಿ ಇವಾಗ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಈ ಇಸ್ಲಾಂ ಧರ್ಮದವರು ಮುಸ್ಲಿಮರು ಯಾವ ರೀತಿ ತ್ಯಾಗವನ್ನು ಮಾಡಿದ್ದಾರೆ ಅಂತ ತೋರಿಸಿಕೊಡುವಂತ ಒಂದು ಸಂದರ್ಭವಾಗಿತ್ತು ಈ ವರ್ಷ. ಕೊರೋನಾ ಬಂದ ಸಂದರ್ಭದಲ್ಲಿ ತನ್ನ ತಂದೆಯನ್ನು ಮಕ್ಕಳು ಬಿಟ್ಟು ಹೋದಾಗ, ಮಕ್ಕಳನ್ನು ತಂದೆ ಬಿಟ್ಟು ಹೋದಾಗ ಅದಕ್ಕೆ ಮೃತದೇಹಕ್ಕೆ ಮುಕ್ತಿ ಕೊಡಲು ಧಾವಿಸಿ ಬಂದಂತಹ ಮುಸ್ಲಿಂ ಸಹೋದರಿಗೆ ನಾನು ಇವತ್ತು ಕೃತಜ್ಞತೆಯನ್ನು ಹೇಳಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಹುಟ್ಟಿದ್ದು ಇಲ್ಲಿ ಒಳ್ಳೆ ಕರ್ಮ ಮಾಡಿಕೊಂಡು ನಾಳಿನ ಜೀವನವನ್ನು ಉತ್ತಮಪಡಿಸಲಿಕ್ಕೆಗೋಸ್ಕರ ಹೊತ್ತು ನಾವು ಇಲ್ಲಿ ಉತ್ಪಾದನೆ ಮಾಡೋಕ್ಕಲ್ಲ, ಇನ್ನೊಬ್ಬರಿಗೆ ಸಮಸ್ಯೆ ಮಾಡಲಿಕ್ಕೆಲ್ಲ, ಇನ್ನೊಬ್ಬರಿಗೆ ಹಿಂಸೆ ಕೊಡ್ಲಿಕ್ಕಲ್ಲ. ಇಲ್ಲಿ ಉತ್ತಮ ನಾಗರಿಕನಾಗಿ ಒಳ್ಳೆ ಭಕ್ತಿಯುಳ್ಳ ದೇವಭಕ್ತಿಯುಳ್ಳ ಮನುಷ್ಯನಾಗಿ ಇಲ್ಲಿ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದುರ್ ರಸೂಲ್ ಅಂತ ಹೇಳಿ ಸಾಯಲಿಕ್ಕೆ ಬಂದಂತಹ ವ್ಯಕ್ತಿಗಳು. ಇಲ್ಲಿ ಟೆರರಿಸ್ಟಿಗ ಇಲ್ಲಂದ್ರೆ ಬೇರೆ ಬೇರೆ ವಿಷಯಗಳಿಗೆ ಈಗ ನಾವು ನೋಡ್ತಾ ಇದ್ದೀವಿ. ಲವ್ ಜಿಹಾದ್, ಆ ಜಿಹಾದ್, ಈ ಜಿಹಾದ್ ಅಂತ ನಾವು ಸರ್ಕಾರ ಹತ್ರ ಮನವಿ ಮಾಡೋದು. ಲವ್ ಜಿಹಾದ್ ಕಾನೂನು ತನ್ನಿ, ಇಸ್ಲಾಮಿನಲ್ಲಿ ನಿಷಿದ್ಧವಂತ ಲವ್ ಜಿಹಾದ್ ಅದನ್ನ ನಿಷೇಧ ಮಾಡಿ ಅಂತ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿ, ಎರಡು ಕಡೆ ಕೂಡ ಆಗ್ಲಿ ಅಂತ ಮಾತಾಡಿದರೆ ಬೇಕಾದಷ್ಟು ಮಾತಾಡಲಿಕ್ಕೆ ಉಂಟು. ಇವತ್ತು ಇದೊಂದು ಶುಭ ಸಂದರ್ಭ. ನಾವು ಈ ದೇಶದ ಉತ್ತಮ ಪ್ರಜೆಯಾಗಿ ಈ ದೇಶಕ್ಕೋಸ್ಕರ ನಮ್ಮ ಎಲ್ಲವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿ ನಾವು ಮುಂದಿನ ಜೀವನವನ್ನು ಉತ್ತಮಗೊಳಿಸೋಸ್ಕರ ಇವತ್ತು ಎಲ್ಲರೂ ಸೇರಿ ಇಲ್ಲಿ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೇವೆ. ಬಂದಂತಹ ಗಣ್ಯರು, ನಮ್ಮ ಹಿರಿಯರು, ಅವರು ಹಲವಾರು ಅನುಭವಗಳನ್ನು ಹೇಳಿದರು. ಅಧ್ಯಾಪಕರಾಗಿದ್ದಾಗ ಬಹುಶಃ ಒಂದು ಅಧ್ಯಾಪಕರಾಗಿ ಚಲನವನ್ನು ಉಂಟು ಮಾಡಿದ ಏಕೈಕ ಅಧ್ಯಾಪಕರು ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗ್ತಿದೆ ವೆಂಕಪ್ಪ ಮಾಸ್ಟರ್. ಆ ಶಾಲೆಯಲ್ಲಿದ್ದ ಸಂದರ್ಭದಲ್ಲಿ ಮಕ್ಕಳು ಹೇಳ್ತಿದ್ರು, ವೆಂಕಪ್ಪ ಮಾಸ್ಟರ್ ಬಂದರು ಬೇಗ ಹೋಗಿ ಶಾಲೆಗೆ ಸೇರುವ ಅಂತ. ಇವತ್ತಿನ ಸಂದರ್ಭದಲ್ಲಿ ಅಂತ ಅಧ್ಯಾಪಕರನ್ನು ಕಾಣಲು ತುಂಬಾ ಅಪರೂಪ. ದೇವರು ಅವರಿಗೆ ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗೆ ಈ ಸಂದರ್ಭದಲ್ಲಿ ಒಂದು ಕಿರು ಕಾಣಿಕೆಯನ್ನು ಕೊಡಲು ನಮ್ಮ ಸಂಘಟಕರು, ನಮ್ಮ ಹಳೆ ವಿದ್ಯಾರ್ಥಿಗಳು, ಹಿರಿಯರು ಎಲ್ಲ ಸೇರಿ ತೀರ್ಮಾನ ಮಾಡಿದ್ದೇವೆ. ಅವರನ್ನ ಸ್ಮರಣಿಕೆ ಕೊಟ್ಟು ಒಂದು ಗೌರವಿಸುವಂತ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ.